ಸಿಂಡಿಕೇಟ್ ಬ್ಯಾಂಕ್ನ 93ನೇ ಸಂಸ್ಥಾಪನಾ ಪಾಕ್ಷಿಕ ದಿನಾಚರಣೆಯ ಸವಿನೆನಪಿಗಾಗಿ ದಿನಾಂಕ 23 ಅಕ್ಟೋಬರ್ 2018ರಂದು ಮಣಿಪಾಲದಲ್ಲಿ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದೆ. ಸಿಂಡಿಕೇಟ್ ಬ್ಯಾಂಕ್ 93ನೇ ಸಂಸ್ಥಾಪನಾ ಪಾಕ್ಷಿಕ ದಿನಾಚರಣೆ ಸವಿನೆನಪಿಗಾಗಿ ಸಿಂಡಿಕೇಟ್ನ ಸ್ವರ್ಣ ಜಯಂತಿ ಸಭಾಭವನದಲ್ಲಿ ಸಿಬ್ಬಂದಿ ವರ್ಗ, ಗ್ರಾಹಕರು ಹಾಗೂ ಕಸ್ತೂರ್ಬಾ ಆಸ್ಪತ್ರೆಯ ಕೆಎಂಸಿಯ ಬ್ಲಡ್ ಬ್ಯಾಂಕ್ನ ಸಹಕಾರದೊಂದಿಗೆ ಸ್ವಯಂ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಗ್ರಾಹಕರು ಹಾಗೂ ಹಿತೈಷಿಗಳು ಈ ಶಿಬಿರದಲ್ಲಿ ಭಾಗವಹಿಸಬೇಕಾಗಿ ಸಂಸ್ಥಾಪನಾ ಪಾಕ್ಷಿಕ ದಿನಾಚರಣೆಯ ಸಮಿತಿ ಹಾಗೂ ಬ್ಯಾಂಕಿನ ಪರವಾಗಿ ಮಹಾ ಪ್ರಬಂಧಕರಾದ ಭಾಸ್ಕರ್ ಹಂದೆಯವರು ವಿನಂತಿಸಿದ್ದಾರೆ.